ವಿರಾಮದ ಬಳಿಕ ಮತ್ತೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಿರ್ಮಲಾ ಮ್ಯಾಮ್ ಸಾಕಾಗಿರುವಂತಹ ಒಂದಂತೂ ರೆಡಿ ಮಾಡಿ ಇಟ್ಟಿದ್ದಾರೆ ಬಾಜಿ. ಈಗ ಸ್ಪೆಷಲ್ ಆಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತೆ, ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಎಸ್ ಮ್ಯಾಮ್, ಇವಾಗ ಮಡಿಕೆ ಕಾಳಿದ್ದು ಗಶಿ ಅಲ್ಲ, ಆವಾಗ ಮಾಡಿದ್ದು ಬಾಜಿ, ಈಗ ಗಶಿ. ಇದೆಲ್ಲ ಏನು ದೋಸೆಗೆ ಇಡ್ಲಿ ತರುವಾಗ ನನಗೆ ಈಗಲೇ ತಿನ್ಬೇಕು ಅಂತ ಅನಿಸ್ತಾ ಉಂಟು. ಫಸ್ಟಿಗೆ ಕುಕ್ಕರಲ್ಲಿ ಮೊಳಕೆ ಕಾಳನ್ನು ಬೇಯಿಸ್ಕೊಳ್ಬೇಕಾ? ಹಾಗಾದ್ರೆ ನಿಮಗೆ ಫಸ್ಟಿಗೆ ಕುಕ್ಕರ್ ಬೇಕಲ್ಲ? ಓಕೆ, ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ? ನೀರು ಹಾಕಿ ಸಾಕ? ಆಮೇಲೆ ಬೇಕಿದ್ರೆ ನೀರು ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ಬೇರೆ ಏನು ಉಪ್ಪೇನು ಹಾಕ್ಲಿಕ್ಕೆ ಉಂಟು ಈಗಲೇ? ಇಲ್ಲ ಇಲ್ಲ, ಹಾಗೆ ಡೈರೆಕ್ಟಾ? ಓಕೆ, ನೆಕ್ಸ್ಟ್ ಮೆಣಸು ಹುರ್ಲಿಕ್ಕೆ ಬಾಣಲ್ ಬೇಕಾ? ಸಣ್ಣ. ಓಕೆ, ಹಾಗಾದರೆ ನಾವು ಒಂದು ಐಡಿಯಾ ಮಾಡುವ. ಇಲ್ಲಿ ನಾವು ಮೊಳಕೆ ಕಾಳನ್ನು ಇಲ್ಲಿ ಇಡುವಲ್ಲ? ಅಲ್ಲಿ. ಎಸ್, ಆಮೇಲೆ ಬಾಣಲೆ ರೆಡಿಯಾಗಿದೆ. ಇದಕ್ಕೆ ಆಯಿಲಾ? ಆಯಿಲ್ ಸ್ವಲ್ಪ ಬಿಸಿ ಆಗಲ್ಲ? ಸಾಧಾರಣ ಒಂದು 7, 8 ಸಾಕಾಗುತ್ತಾ? ಖಾರ. ಇದಕ್ಕೆ ಬೇರೆ ನಾವು ಮಸಾಲೆ ಏನು ಆ್ಯಡ್ ಮಾಡುವುದು ಬೇಡ? ಇಲ್ಲ ಇಲ್ಲ, ಈಗ ಖಾಲಿ ಮೆಣಸಿದ್ರೆ ಸಾಕು. ಮಿಕ್ಸಿಯಲ್ಲಿ ತೆಂಗಿನಕಾಯಿ, ಮೆಣಸು, ಹಸಿ ಕೊತ್ತಂಬರಿ, ಕರಿಯುವುದು. ಓಕೆ, ಅಷ್ಟನ್ನು ಮಿಕ್ಸ್ ಮಾಡಿದರೆ ಅದು ಬೇಯಿಸಿದಕ್ಕೆ ಮಸಾಲೆ ಹಾಕುದು. ಮಿಕ್ಸ್ ಮಾಡಿದರೆ ಮಿಕ್ಸ್ ಮಾಡಿ ನೀರುಳ್ಳಿ ಒಗ್ಗರಣೆ ಕೊಡೋದು. ಎಷ್ಟು ಈಸಿಯಲ್ಲಿ ಹೇಳಿದ್ರ? ಬೇಯಿಸೋದು, ಕೊಡೋದು, ಒಗ್ಗರಣೆ ಮುಗೀತು, ಅಲ್ಲಿ ಮುಗೀತು. ಪಟ. ಓಕೆ, ಇದು ಸುಲಭ. ಸುಲಭ ಅಲ್ಲ ಮಾಡಲಿಕ್ಕೆ? ಇದು ಮೊಳಕೆ ಬರಿಸಿದ್ದು, ಇಲ್ಲಾಂದ್ರೆ ಹಾಗೆ ಸಿಗುತ್ತಲ್ಲ ಮಡಿಕೆ ಕಾಳು? ಹೌದು, ಹಾಗೆ ಸಿಗುತ್ತೆ. ನಾವು ಮಾತ್ರ ಸೋಮವಾರ ಮೊನ್ನೆ ಹಾಕಿದೆ, ನಿನ್ನೆ ತೆಗೆದಿಟ್ಟೆ ಬೈರಸಲ್ಲಿ ಹಾಕಿ, ಇವತ್ತು ಬಿಟ್ಟು ತೆಗೆದು. ಓಕೆ, ಇದಾಯ್ತು. ಆಗಿದಾ? ಆಫ್ ಮಾಡೋದು ಇದು? ಆಫ್ ಮಾಡಿ. ಓಕೆ, ಈಗ ಈರುಳ್ಳಿ ಹೊಡಿತೀವಿ. ಓಕೆ, ಆಲ್ಮೋಸ್ಟ್ ಒಂದು 2 ವಿಸಿಲ್ ಬಂತಲ್ಲ? ಸಾಕು, ಇದು ಸಾಕು. ಆಫ್ ಮಾಡೋದಾ? ಎಸ್, ಇದು ಈರುಳ್ಳಿ ಕಾಯಿಸಿದ ಅಂದರೆ ಇದು ಒಗ್ಗರಣೆಗೆ? ಒಗ್ಗರಣೆ. ಓಕೆ, ಆಮೇಲೆ ಮಿಕ್ಸ್ ಗ್ರೈಂಡರ್ ಆಮೇಲೆ ಮಾಡ್ಕೊಳ್ಳೋದಾ ತೆಂಗಿನಕಾಯಿ ಎಲ್ಲ? ಇದನ್ನು ಉಳಿತಾ ಇರುವಾಗ ಅಲ್ಲಿ ಮಿಕ್ಸಿಗೆ ಮಾಡಿ ಕೆಂಪಾಗಬೇಕಲ್ಲ? ಹೌದು. ಎಸ್, ನೀವು ಟೈಮ್ ಉಳಿತಾಯ ಮಾಡ್ತಾಯಿದ್ದೀರಲ್ಲ? ಇದು ಮಿಕ್ಸಿಯಲ್ಲೇ ಮಿಕ್ಸ್ ಬೇಕಲ್ಲ? ಇಷ್ಟೇ ಸಾಕಾ? ಬೇರೆ ಏನು ಆ್ಯಡ್ ಮಾಡಲಿಕ್ಕಿಲ್ಲಲ್ಲ? ಮತ್ತೆ ಇದು ಹಾಕ್ಲಿಕ್ಕೆ ಉಂಟು, ಒಂದು ಸ್ವಲ್ಪ ಗರಂ ಮಾಡಿ. ಓಕೆ, ಓಕೆ, ಕೊತ್ತಂಬರಿ ಹಾಕೋದು. 1 ಸ್ಪೂನ್ ಕೊತ್ತಂಬರಿ ಹಾಕ್ತೇನೆ. ಓಕೆ, 1 ಸ್ಪೂನಾ? ಇದಕ್ಕೀಗ ಸ್ವಲ್ಪ ನೀರು ಹಾಕ್ಬೇಕಲ್ಲ? ಸಾಕಾ? ಈಗ ಇದನ್ನು ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಓಕೆ, ಸಾಕಲ್ಲ? ಇದು ಕೆಂಪು ಚಟ್ನಿ ಥರ ಕಾಣ್ತಾ ಉಂಟು ನೋಡಿ ಅಲ್ಲ? ಓಕೆ, ಈರುಳ್ಳಿಗಂತೂ ರೈತ ಉಂಟಲ್ಲ? ಇದೆಂತ ಒಗ್ಗರಣೆಗೆ? ಒಗ್ಗರಣೆ. ಓಕೆ, ಹಾಗಾದರೆ ಇದನ್ನು ತೆಗೆಯುವುದಾ? ಎಸ್, ಓಕೆ, ಹಾಗಾದರೆ ಈರುಳ್ಳಿ ಅಂತೂ ರೆಡಿ. ಇದನ್ನು ಈಗ ಈ ಕಡೆ ಶಿಫ್ಟ್ ಮಾಡುವಲ್ಲ? ಹಾಗಾದರೆ ಎಸ್, ನಾವು ಒಗ್ಗರಣೆಗೆ ಖಾಲಿ ಈರುಳ್ಳಿ ಮಾತ್ರ ಹಾಕ್ತಿದ್ವಿ? ಓಕೆ, ಬೇರೆ ಏನೋ ಆ್ಯಡ್ ಮಾಡಲಿಲ್ಲ? ಓಕೆ, ಸ್ವಲ್ಪ ನೀರು ಹಾಕಿ. ಇದೀಗ ಒಂದೆರಡು ಕುದಿ ಬಂದರೆ? ಕುದಿ ಬರಬೇಕು, ಸರಿ ಕುದಿ ಬರಬೇಕು. ನೀವು ಉಪ್ಪು ಹಾಕಿದ್ರೆ ಉಪ್ಪು ಲಾಸ್ಟಿಗೆ ಹಾಕೋದಾ? ಈಗ ಹಾಕ್ತೇನೆ. ಓಕೆ,
ಓಕೆ ಆಲ್ಮೋಸ್ಟ್ ರೆಡಿ ಅಂತಲ್ಲ. ನಮ್ಮದು ಇಲ್ಲಿ ಈರುಳ್ಳಿ ಕೂಡ ಬಿಸಿಯಾಗಿ ರೆಡಿಯಾಗಿದೆ. ಈಗ ಈರುಳ್ಳಿನ ಅದಕ್ಕೆ ಹಾಕೋದಾ? ಈರುಳ್ಳಿಯ ಪರಿಮಾಣ ಚೆನ್ನಾಗಿ ಬರ್ತದೆ ನೋಡಿ. ಓಕೆಲ್ಲ, ಎಸ್ ಆಗಿದೆಲ್ಲ. ಆಫ್ ಮಾಡೋದಾ? ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಎಸ್, ಓಕೆ, ಮೊಳಕೆ ಕಾಳಿದು ಗಸಿ ರೆಡಿ ಅಲ್ಲ? ರೆಡಿ ಇದೆ. ಓಕೆ, ನಾರ್ಮಲಾಗಿ ಇದು ಮೊಳಕೆ ಕಾಳು ಗಸಿ ಅಂತ ಹೇಳಿದರೆ ನೀವು ದೋಸೆಗೆ ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದಾರಲ್ಲ. ಗಮ್ಮತ್ ಕಾಣ್ತಾ ಉಂಟು ನೋಡುವಾಗ. ಈರುಳ್ಳಿ ಅದು ಮೇಲ್ಗಡೆ ಏನು ಒಗ್ಗರಣೆ ಬಿದ್ದಾಗ ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದು. ಪರಿಮಳ ಹಾಗೆ ಚೆನ್ನಾಗಿ ಬರ್ತಾ ಉಂಟು. ಟೇಸ್ಟ್ ನೋಡೋಲ್ಲ ಆದರೆ ಈಗ. ಓಕೆ, ನಿಮ್ಮಲ್ಲಿ ಮ್ಯಾಮ್ ಸಾಕಾಗಿರುವಂತಹ ಮೊಳಕೆ ಕಾಳಿನ ಗಸಿ ರೆಡಿ ಮಾಡಿಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತಿದ್ದಾರೆ. ಮೊಳಕೆ ಕಾಳಿನ ಗಸಿ ತಯಾರಿಸುವ ವಿಧಾನ. ಮೊದಲು ಮೊಳಕೆ ಕಾಳನ್ನು ಮುಳುಗುವಷ್ಟು ನೀರು ಹಾಕಿ ಬೇಯಿಸಿಟ್ಟುಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಯಾದ ನಂತರ ಒಣಮೆಣಸನ್ನು ಹುರಿದಿಟ್ಟುಕೊಳ್ಳಿ. ಆ ನಂತರ ತೆಂಗಿನ ತುರಿ, ಧನಿಯಾ ಬೀಜ 1 ಚಮಚದಷ್ಟು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲೆಯನ್ನ ಬೇಯಿಸಿದ ಮಡಕೆ ಕಾಳಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುದಿಸಿ. ಕುದಿ ಬಂದ ಬಳಿಕ ಕೊನೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಒಗ್ಗರಣೆ ಮಾಡಿಕೊಂಡರೆ ರುಚಿಯಾದ ಮಡಕೆ ಕಾಳಿನ ಗಸಿ ರೆಡಿ. ಎಸ್ ಮ್ಯಾಮ್, 2 ಅಡುಗೆ ಕೂಡ ರೆಡಿಯಾಗಿದೆ. 2 ಕೂಡ ಮೊಳಕೆ ಕಾಳಿನ ಡಿಶ್ ಅಲ್ಲ. ಯಾವ್ದು ನೋಡು ಫಸ್ಟ್ ಟೇಸ್ಟ್? ಬಾಜಿ ನೋಡುವಲ್ಲ. ಓಕೆ, ತಗೊಳ್ಳಿ ನೀವು ಕೂಡ. ಆ್ಯಕ್ಚುಲಿ ನೀವು ಹೇಳಿದ್ರಿ ಚಪಾತಿಗೆಲ್ಲ ಒಳ್ಳೆಯದಂತಲ್ಲ. ಓಕೆ, ಚೆನ್ನಾಗಿದೆ. ನಮ್ಮಲಾಗಿ ನಾವು ಈಗ ಇದನ್ನು ನೀರು ದೋಸೆಗೆ ಎಲ್ಲ ಬೆಟರ್ ಅಂತ ಹೇಳ್ಬೋದಲ್ಲ. ನೀರು ದೋಸೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಇದು ಗಸಿ ಅಂತ ಹೇಳಿದ್ರಲ್ಲ. ಓಕೆ, ಹಾಂ, ಇದಂತೂ ಪರ್ಫೆಕ್ಟ್ ಆಗಿದೆ. ತೆಂಗಿನಕಾಯಿ ಹಾಕಿ ಮಾಡಿದಲ್ಲ, ಚೆನ್ನಾಗಿದೆ. ಇದು ನೀರು ದೋಸೆಗೆ ಹೇಳಿ ಮಾಡಿಸು ಅಂತ ಕಾಣುತ್ತೆ. ಊಟಕ್ಕೆ ಕೂಡ ತಿನ್ಬೋದು ಅಂತಲ್ಲ, ವೈಟ್ ರೈಸಿಗೆ ಎಲ್ಲ ಚೆನ್ನಾಗಿ, ಇಡ್ಲಿಗೆ ಕೂಡ ತಿನ್ಬೋದು. ಚೆನ್ನಾಗಿದೆ, ತಗೊಳ್ಳಿ ನೀವು ಕೂಡ ಟೇಸ್ಟ್. ಮಾಮೂಲಾಗಿ ಗಸಿ ಈ ಥರ ಇದ್ದರೆ ಎಲ್ಲ ದೋಸೆ ಎಲ್ಲ ಖಾಲಿ ಮಾಡ್ಬೋದಲ್ಲ. ಓಕೆ, 2 ಡಿಶ್ ಕೂಡ ಚೆನ್ನಾಗಿದೆ. ಹೇಗನ್ನಿಸ್ತು ನಿಮಗೆ? ಫಸ್ಟ್ ಟೈಮ್ ಬಂದಿದ್ದೀರಾ? ಖುಷಿ ಆಯಿತಾ? ಭಾರಿ ಖುಷಿ ಆಯಿತು. ಓಕೆ, ಚೆನ್ನಾಗಿದೆ, ಟೇಸ್ಟ್ ಆಯಿತು, ಗಮ್ಮತ್ತಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ಗಳು ಕೊಡಬೇಕು ನಿಮಗೆ. ಸಂತೋಷ್ ರೈಸ್ ಮಿಕ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ನಾವು ಏನೇ ಅಡುಗೆ ಮಾಡಿದರೂ ಲಾಸ್ಟಿಗೆ ತೊಳಿಲೇಬೇಕಲ್ಲ, ಹಾಗಾಗಿ ಶಶಿ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ನಿರ್ಮಲ ಮ್ಯಾಮ್ ಸಾಕಾಗಿರುವಂತಹ ಮೊಳಕೆ ಕಾಳಿನ ಗಸಿ ಮತ್ತು ಬಾಜಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿ ಏನಿಸ್ತಾ ಇದ್ದಾರೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.